ದೇವರಿಗೂ ತಟ್ಟಿದೆ ಜಲಶಾಪ. ಮಳೆಗೆ ಸವದತ್ತಿ ಯಲ್ಲಮ್ಮ ದೇಗುಲ ಕೂಡ ಜಲಾವೃತ ಆಗಿದೆ. ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ. ಯಲ್ಲಮ್ಮನ ದರ್ಶನಕ್ಕೆ ಬಂದಂತಹ ಭಕ್ತರಿಗಿದು ಶಾಕ್. ನಮಸ್ಕಾರ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಅಥವಾ ಸವದತ್ತಿ ಪುರಾಣ ಪ್ರಸಿದ್ಧ ಶಕ್ತಿ ದೇವತೆಯ ಕ್ಷೇತ್ರ. ಸೌಗಂಧವರ್ತಿ ಅಥವಾ ಸೌಗಂಧಿಕಾಪುರ ಎಂಬುವ ಪ್ರಾಚೀನ ಹೆಸರು ಇದಾಗಿತ್ತು. ಇದು ತಾಯಿ ರೇಣುಕಾ ಯಲ್ಲಮ್ಮ ಅಥವಾ ತಾಯಿ ಯಲ್ಲಮ್ಮನ ನೆಲವೀಡು. ಇಲ್ಲಿರುವ ಯಲ್ಲಮ್ಮನ ದೇವಸ್ಥಾನವನ್ನ ಸುಮಾರು 2000 ವರ್ಷಗಳಷ್ಟು ಹಿಂದೆಯೇ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ. ಆದರೆ ಈಗಿರುವ ದೇವಾಲಯ ಅಷ್ಟು ಪ್ರಾಚೀನವಾಗಿದ್ದಲ್ಲ. ಇದು ಕ್ರಿಸ್ತಿ ಶಕ 1514ರಲ್ಲಿ ಬಾಗಿ ಬೊಮ್ಮಯ್ಯ ನಾಯಕ ಇದನ್ನು ಕಟ್ಟಿಸಿದನೆಂದು ತಜ್ಞರ ಅಭಿಮತವಾಗಿದೆ. ಅಲ್ಲದೆ ಈ ದೇವಾಲಯದಲ್ಲಿರುವ ದೇವತೆ ಪದ್ಮಪುಷ್ಪಿಣಿಯಾದ ಯಕ್ಷಿ ಪದ್ಮಾವತಿ ಎಂದು ಕೆಲವರು ಸಂಶೋಧಕರು ಅಭಿಪ್ರಾಯ ಪಟ್ಟಿದ್ದಾರೆ. ಹಿಂದೆ ಅಗಸ್ತ್ಯ ಋಷಿಗಳ ಆಶೀರ್ವಾದದಂತೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ ಕಾಶ್ಮೀರದ ಅರಸ ರೇಣುಕಾ ರಾಜ ಮತ್ತು ಭೋಗವತಿ ದಂಪತಿಗಳ ಮಗಳಾಗಿ ಯಜ್ಞಕುಂಡದಲ್ಲಿ ಜನಿಸುತ್ತಾಳೆ ಶ್ರೀ ರೇಣುಕಾದೇವಿ. ಅವಳು ಸಾಮಾನ್ಯವಾಗಿಯೇ ಆದಿಶಕ್ತಿಯ ಸ್ವರೂಪವಾಗಿದ್ದು ಸಿದ್ಧಾಚಲ ಪರ್ವತದಲ್ಲಿ ನೆಲೆಸಿ ಜಮದಾಗ್ನಿಯನ್ನು ತನ್ನ ಪಾತಿವ್ರತ್ಯದಿಂದ ಮಹಾಮಹಿಮಳಾಗಿ ಇಂದಿಗೂ ಕೂಡ ಜನಸಾಮಾನ್ಯರ ಆರಾಧ್ಯ ದೈವಳಾಗಿದ್ದಾಳೆ. ಯಲ್ಲಮ್ಮನ ಗುಡ್ಡದಲ್ಲಿರುವ ಈ ದೇವಸ್ಥಾನದಲ್ಲಿ ಪ್ರತಿದಿನ ಮುಂಜಾನೆ ಅಭಿಷೇಕದ ಪೂಜೆ ಬೆಳಗ್ಗೆ 4ರಿಂದ 6 ಗಂಟೆವರೆಗೆ ಮತ್ತು ಸಂಜೆ 4:30ರಿಂದ 6:30ರವರೆಗೆ ನಡೆಯುತ್ತದೆ. ಇದರ ಜೊತೆಗೆ ಚೈತ್ರ ಮಾಸದ ಶುದ್ಧ ಚತುರ್ಥಿ ಎಂದು ದೇವಿಗೆ ಕಂಕಣ ಮಂಗಳ ಸೂತ್ರಧಾರಣೋತ್ಸವ ಜರುಗುತ್ತದೆ. ವೈಶಾಖ ಮಾಸ ಶುದ್ಧ ತೃತೀಯ ಅಕ್ಷಯ ತೃತೀಯದಂದು ಈ ಕ್ಷೇತ್ರದಲ್ಲಿ ಪರಶುರಾಮ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ಭರತ ಹುಣ್ಣಿಮೆ, ದವನದ ಹುಣ್ಣಿಮೆಗಳ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳ ಭಕ್ತಾದಿಗಳು ಅಲಂಕೃತ ಎತ್ತಿನ ಗಾಡಿಯಲ್ಲಿ ದೇವಾಲಯಕ್ಕೆ ಆಗಮಿಸುವ ಮೂಲಕ ದಾರಿಯುದ್ದಕ್ಕೂ ಸಿಗುವ ಕೆರೆ, ಹಳ್ಳ, ನದಿಗಳನ್ನು ಪೂಜಿಸುತ್ತಾ ಯಲ್ಲಮ್ಮನ ಗುಡ್ಡವನ್ನ ತಲುಪುತ್ತಾರೆ. ದೇವಾಲಯದ ಆವರಣದಲ್ಲಿ ತಂಗುವ ಇವರು ಬೆಳಗಿನ ಹೊತ್ತು ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡಿ ಅಲ್ಲಿ ನೀರನ್ನು ಕೊಡದಲ್ಲಿ ತುಂಬಿಕೊಂಡು ಮಡಿಯಿಂದ ಮಹಿಳೆಯರು ಅಡುಗೆ ಕೂಡ ಮಾಡುತ್ತಾರೆ. ಪುರುಷರು ಎತ್ತುಗಳನ್ನು ಮೈತೊಳೆದು ಸಿಂಗರಿಸುತ್ತಾರೆ. 5 ಜನ ಜೋಗಮ್ಮ ಅಂದರೆ ಜೋಗತಿಯರು ಮತ್ತು 5 ಜನ ಮುತ್ತೈದೆಯರು ಸೇರಿ ಹಡಲಿಗೆ ತುಂಬುವ ಕಾರ್ಯಕ್ಕೆ ಅಣತಿಯಾಗುತ್ತಾರೆ. ಕಡಬು, ವಡೆ, ರೊಟ್ಟಿ, ಚಪಾತಿ, ಪಲ್ಯ ಇತ್ಯಾದಿಗಳನ್ನು ತಯಾರಿಸಿಕೊಂಡು ತಾವು ತಂದಿದ್ದ ದವಸ ಧಾನ್ಯಗಳನ್ನ ಹಡಲಿಗೆಯಲ್ಲಿ ಇಟ್ಟು ಚೌರಿಕೆಗಳನ್ನ ಹಡಲಿಗೆ ಪಕ್ಕದಲ್ಲಿಟ್ಟು ಪೂಜಿಸುವ ಮೂಲಕ ಆರತಿ ಕರ್ಪೂರವನ್ನು ಕೂಡ ಬೆಳಗುತ್ತಾ ಯಲ್ಲಮ್ಮ ನಿನ್ನ ಪಾದಕ್ಕೆ ಉದೋ ಉದೋ, ಜಗದಂಬ ನಿನ್ನ ಪಾದಕ್ಕೆ ಉದೋ ಉದೋ, ಜೋಗುಳ ಭಾವಿ ಸತ್ಯವ್ವ ನಿನ್ನ ಪಾದಕ್ಕೆ ಉದೋ ಉದೋ, ಪರಶುರಾಮ ನಿನ್ನ ಪಾದಕ್ಕೆ ಉದೋ ಉದೋ ಎನ್ನುತ್ತಾ ಸುತ್ತಲಿನ ಎಲ್ಲ ದೇವರ ಹೆಸರನ್ನು ಸ್ಮರಿಸುತ್ತಾರೆ. ತದನಂತರ ಮಂಗಳಾರತಿ ಮಾಡಿ ಜೋಗತಿಯರಿಗೆ ಮತ್ತು ಮುತ್ತೈದರಿಗೆ ಉಣಬಡಿಸಿ ನಂತರ ಕುಟುಂಬದವರು ತಮ್ಮೊಡನೆಗೆ ಆಗಮಿಸಿದ ನೆರೆಹೊರೆ ಎಲ್ಲರೂ ಊಟ ಮಾಡುವ ಮೂಲಕ ಹಡಲಿಗೆ ತುಂಬುವ ಆಚರಣೆಯು ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇದು ದೇವಾಲಯದ ಆವರಣಕ್ಕೆ ಮಾತ್ರ ಸೀಮಿತವಾಗದೆ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ಮನೆಗಳಲ್ಲಿ ಮಾಡುವ ಅದ್ದೂರಿ ಆಚರಣೆಯಾಗಿದೆ. ಮನೆಯನ್ನು ಸಾರಣೆ ಮಾಡಿ ಸಿಂಗರಿಸಿ ಎಕ್ಕದ ಹೂವು, ಭತ್ತದ ಗೋಧಿ ತೆನೆ, ಜೋಳದ ತೆನೆ, ಕಡಲೆ ತೆನೆ, ಮಾವಿನ ಎಲೆಗಳಿಂದ ಮನೆ ಬಾಗಿಲಿಗೆ ತೋರಣ ಕಟ್ಟಿ ಮನೆಗೆ 5 ಜನ ಜೋಗಮ್ಮಂದಿರು ಮತ್ತು 5 ಜನ ಮುತ್ತೈದರನ್ನು ಆಮಂತ್ರಿಸಿ ಪೂಜಾ ಕಾರ್ಯ ನಡೆಸುವ ಮೂಲಕ ಮನೆಗಳಲ್ಲಿ ಇಂದಿಗೂ ಈ ಸಂಪ್ರದಾಯ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶದಲ್ಲಿ ಇಂದಿಗೂ ನಡೆಯುತ್ತದೆ. ದೀಪ ಹಚ್ಚುವ ಪರಂಪರೆ ಪುರಾತನವಾದದ್ದು. ಸಾಮಾನ್ಯವಾಗಿ ಎಲ್ಲ ಭಕ್ತರು ತಾವು ಬೇಡಿಕೊಂಡ ಸಂಗತಿ ಈಡೇರಿದರೆ ದೇವಿಗೆ ದೀಪ ಹಚ್ಚುವುದಾಗಿ ಇಲ್ಲಿ ಹರಕೆ ಸಲ್ಲಿಸುತ್ತಾರೆ. ಅದರಂತೆ ಇಚ್ಛಿತ ಸಂಗತಿ ಫಲಶ್ರುತಿಯಾದಾಗ ದೇವಾಲಯಕ್ಕೆ ಬಂದು ದೀಪ ಹಚ್ಚಿ ಹೋಗುತ್ತಾರೆ. ಈ ದೀಪ ಹಚ್ಚುವುದರಲ್ಲಿ 2 ವಿಧ, ಒಂದು ಎಣ್ಣೆಯ ದೀಪ, ಇನ್ನೊಂದು ತುಪ್ಪದ ದೀಪ.
ಇನ್ನು ತಮ್ಮ ತಮ್ಮ ಮನೆಗಳಲ್ಲಿ ಆಕಳು ಮತ್ತು ಎಮ್ಮೆ ಕರು ಹಾಕಿದರೆ ಕೆಲವು ಜನ ಮೊದಲು 5 ದಿನ, ಇನ್ನು ಕೆಲವು ಜನ ಅವರು ಮೊದಲ 11 ದಿನಗಳಲ್ಲಿ ಗಿಣ್ಣದ ಹಾಲನ್ನು ತೆಗೆಸಿ ಅದರಿಂದ ಬೆಣ್ಣೆಯನ್ನು ತೆಗೆದು ತುಪ್ಪ ಮಾಡಿಕೊಂಡು ಮೀಸಲು ತುಪ್ಪವನ್ನು ಇಲ್ಲಿ ತಂದು ಹರಕೆ ಏರಿಸುತ್ತಾರೆ. ಅಷ್ಟು ದಿನಗಳವರೆಗೆ ಹಸು ಅಥವಾ ಎಮ್ಮೆ ಹಾಲನ್ನು ಮನೆಯ ಹೊರಗೆ ಕೊಡುವಂತಿಲ್ಲ. ಈ ರೀತಿ ತಯಾರಿಸಿದ ತುಪ್ಪವನ್ನು ದೇವಿಯ ಹೆಸರಿಗೆ ದೀಪ ಹಚ್ಚುವ ಮೂಲಕ ತಮ್ಮ ಮನೆಯ ಪರಂಪರೆಯನ್ನ ಮತ್ತು ಆಚರಣೆಯನ್ನ ಇಲ್ಲಿ ಪೂರ್ಣಗೊಳಿಸುತ್ತಾರೆ. ಹೊಸದಾಗಿ ವಾಹನ ಖರೀದಿಸಿದವರು ಅದನ್ನು ನೇರವಾಗಿ ದೇವಾಲಯದ ಆವರಣಕ್ಕೆ ತರುತ್ತಾರೆ. ಇಲ್ಲಿ ಪೂಜಾರಿಗಳನ್ನು ಸಂಪರ್ಕಿಸಿ ಅವರಿಂದ ಪೂಜೆ ಮಾಡಿಸಿ ಲಿಂಬೆಹಣ್ಣನ್ನು ದೇವಿಯ ಆಶೀರ್ವಾದ ರೂಪದಲ್ಲಿ ಪಡೆದು ಅದನ್ನು ವಾಹನಕ್ಕೆ ಕಟ್ಟಿಕೊಂಡು ತಮ್ಮ ಊರುಗಳಿಗೆ ಹೊರಡುತ್ತಾರೆ. ತಮಗೆ ಒದಗಿರುವ ಕಷ್ಟ ಪರಿಹರಿಸಿದರೆ ದೀಢ ನಮಸ್ಕಾರ ಅಥವಾ ಉರುಳು ಸೇವೆ ಮಾಡುವುದಾಗಿ ಹೊರಕೆ ಹೊತ್ತು ಭಕ್ತರು ದೀಢ ನಮಸ್ಕಾರವನ್ನು ಕೂಡ ಹಾಕುತ್ತಾರೆ. ನೆಲದ ಮೇಲೆ ಮಲಗಿ ಕೈ ಚಾಚಿ ಕೈಯಲ್ಲಿ ಒಂದು ದಂಟನ್ನು ಹಿಡಿದು ಅದರಿಂದ ಒಂದು ಗೆರೆ ಎಳೆದು ಆಮೇಲೆ ನಿಂತು ಆ ಗೆರೆ ಎಳೆಯ ಸ್ಥಳದಿಂದ ಮತ್ತೆ ಮಲಗಿ ಕೈ ಚಾಚಿ ಗೆರೆ ಎಳೆಯುತ್ತಾ ದೇವಾಲಯದವರೆಗೂ ಸಾಗಿ ಅಲ್ಲಿ 2, 5 ಹೀಗೆ ಸುತ್ತು ಪ್ರದಕ್ಷಿಣೆ ಹಾಕುವ ಮೂಲಕ ದೇವಾಲಯ ಪ್ರವೇಶಿಸಿ ದೇವಿಯ ದರ್ಶನ ಪಡೆದು ತಮ್ಮ ಹರಕೆಯನ್ನ ತೀರಿಸುವ ಪದ್ಧತಿ ಇಂದಿಗೂ ಇಲ್ಲಿ ರೂಢಿಯಲ್ಲಿದೆ. ಇನ್ನು ಕೆಲವರು ಉರುಳು ಸೇವೆಯ ಮೂಲಕ ಈ ರೀತಿ ಹರಕೆ ತೀರಿಸುತ್ತಾರೆ. ಕೆಲವರು ದೇವಾಲಯದ ಆವರಣದಲ್ಲಿ ಈ ಹರಕೆ ತೀರಿಸಿದರೆ, ಇನ್ನು ಕೆಲವರು ಜೋಗಳ ಬಾವಿಯಿಂದ ಆರಂಭಿಸಿ ದೇವಾಲಯದವರೆಗೂ ದೀಢ ನಮಸ್ಕಾರ ಹಾಕುವುದನ್ನು ರಸ್ತೆಯುದ್ದಕ್ಕೂ ನೀವು ಇಲ್ಲಿ ಕಾಣಬಹುದು. ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಭಕ್ತ ಜನರಲ್ಲಿ ಮನೆ ಮಾತಾಗಿರುವ ಇವಳು ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡಿನಲ್ಲಿ ರೇಣುಕಾ ದೇವಿಯನ್ನ ಆರಾಧ್ಯ ದೇವಿಯಾಗಿ ಭಕ್ತರು ಇಲ್ಲಿ ನಡೆದುಕೊಳ್ಳುತ್ತಾರೆ. ಅದರಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರದಲ್ಲಿ ಎಷ್ಟೋ ಜನ ಕುಟುಂಬದವರಿಗೆ ಇವಳು ಮನೆಯ ದೇವತೆಯಾಗಿದ್ದಾಳೆ. ಆದರೆ ಪ್ರತಿ ವರ್ಷ ಇಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಭಾರೀ ಮಳೆಯಾದಾಗ ದೇವಸ್ಥಾನದ ಗರ್ಭಗುಡಿಗೂ ಕೂಡ ನೀರು ತುಂಬಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರದ ನಿರ್ಲಕ್ಷ್ಯತೆ ಎಂದೇ ಹೇಳಬಹುದು. ದೇವಸ್ಥಾನದ ಸುತ್ತಮುತ್ತ ಯಾವುದೇ ರೀತಿಯ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಪ್ರತಿ ವರ್ಷ ಮಳೆ ಬಂದಾಗ ಆತಂಕ ಇಲ್ಲಿ ಕಟ್ಟಿಟ್ಟ ಬುತ್ತಿ. ಸುತ್ತಮುತ್ತಲಿನ ಗಲೀಜು ನೀರು ಗರ್ಭಗುಡಿಗೆ ತುಂಬಿಕೊಳ್ಳುತ್ತದೆ. ಈ ನೀರನ್ನ ತೆಗೆಯಲು ಅರ್ಚಕರು ಹರಸಾಹಸ ಪಡಬೇಕಾಗುತ್ತದೆ. ನಿಜಕ್ಕೂ ಇದು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಒಂದು ಭಯಾನಕ ಆತಂಕವೆಂದು ಹೇಳಬಹುದು. ಭಕ್ತರು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಸರ್ಕಾರ ಮಾತ್ರ ಕುರುಡಾಗಿ ಕುಂತಿದೆ. ಸರ್ಕಾರಕ್ಕೆ ದೇವಸ್ಥಾನದ ದುಡ್ಡು ಮಾತ್ರ ಬೇಕು, ಆದ್ರೆ ಕೆಲಸ ಮಾಡುತ್ತಿಲ್ಲ ಎನ್ನುವುದು ಜನರ ಆಕ್ರೋಶವಾಗಿದೆ. ಇನ್ನಾದರೂ ಈ ಸರ್ಕಾರ ದೇವಸ್ಥಾನದ ದುಡ್ಡನ್ನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನ ಅಭಿವೃದ್ಧಿಪಡಿಸೋಕೆ ಬಳಸಬೇಕೆಂದು ಹಲವಾರು ಸ್ಥಳೀಯರು ಪದೇ ಪದೇ ಹೇಳುತ್ತಿದ್ದಾರೆ. ಆದ್ರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಆ ವರುಣ ದೇವ ಕೋಪಗೊಂಡಾಗ ಸೌದತ್ತಿ ಯಲ್ಲಮ್ಮನ ಗುಡ್ಡ ಸಂಪೂರ್ಣವಾಗಿ ಜಲಾವೃತವಾಗಿರುತ್ತದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೆಲಸ ಮಾಡುತ್ತದೆ ಅನ್ನೋದು ನಮ್ಮ ಅನಿಸಿಕೆ. ಸ್ನೇಹಿತರೆ ಹಾಗೂ ಭಕ್ತಾದಿಗಳೇ, ಇಂತಹ ಸಂದರ್ಭದಲ್ಲಿ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವುದನ್ನ ಆದಷ್ಟು ನೀವು ತಪ್ಪಿಸಿ. ಹಾಗೂ ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಲೇಬೇಡಿ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಹಲವಾರು ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತದೆ. ಏನೇ ಆಗಲಿ ಹೇಗೆ ಆಗಲಿ ಆ ಸೌದತ್ತಿ ಯಲ್ಲಮ್ಮ ಎಲ್ಲರನ್ನು ಕಾಪಾಡಲಿ ಎಂದು ಈ ಮೂಲಕ ನಾವು ಬಯಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಉದೋ ಉದೋ ಯಲ್ಲಮ್ಮ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.